ವಾರದ ಹಿಂದೆ ಪುತ್ತೂರಿನ ನೆಹರು ನಗರದಿಂದ ಕಾಣೆಯಾಗಿದ್ದ ಫೈರೋಜ್ ಅಲಿ ಎಂಬ 9 ವರ್ಷದ ಬಾಲಕ ಹಾಸನದಲ್ಲಿ ಸುರಕ್ಷಿತವಾಗಿ ಪತ್ತೆಯಾಗುವ ಮೂಲಕ ಪ್ರಕರಣವು ಸುಖಾಂತ್ಯಗೊಂಡಿದೆ. ಬಾಲಕ ಅಕ್ಟೋಬರ್ 9ರಂದು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ ಆತಂಕಕ್ಕೆ ಕಾರಣವಾಗಿತ್ತು. ಆತನ ಅಪಹರಣವಾಗಿರಬಹುದು ಎಂಬ ಶಂಕೆಯು ಮನೆಯವರಿಂದ ವ್ಯಕ್ತವಾಗಿ ಈ ಬಗ್ಗೆ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿತ್ತು. ನೆಹರು ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುವ ಈ ಹಿಂದೆ ಹಾಸನದ ಅರಸೀಕೆರೆಯಲ್ಲಿ ವಾಸಿಸುತ್ತಿದ್ದ ಹಸೀನಾ ಕೆಇ ಎಂಬವರ ಪುತ್ರ ಫೈರೋಜ್ಗೆ ಮತ್ತೆ ಅರಸೀಕೆರೆಯ ನೆನಪು ಮರುಕಳಿಸಿ ಮನೆಯಲ್ಲಿ ಹೇಳದೆ ಹೊರಟಿದ್ದ ಎನ್ನಲಾಗುತ್ತದೆ. ಹಾಸನ ತಲುಪಿದ ಬಾಲಕ ಅಲ್ಲಿಂದ ಅರಸೀಕೆರೆಗೆ ಹೋಗಲು ದಾರಿ ಕಾಣದೆ ಒದ್ದಾಟ ನಡೆಸುತ್ತಿರುವಾಗ ಮಕ್ಕಳ ರಕ್ಷಣೆಗೆ ಹೊತ್ತಿರುವ ಚೈಲ್ಡ್ ಲೈನ್ನ ಸಿಬ್ಬಂದಿಗಳಿಗೆ ಸಿಕ್ಕಿದ್ದು ಅವರು ಆತನನ್ನ ಹಾಸನದ ಬಾಲಮಂದಿರಕ್ಕೆ ಆಶ್ರಯ ನೀಡಿದ್ರು. ಬಳಿಕ ಅಲ್ಲಿನ ಸಿಡಿಪಿಒ ಬಾಲಕನಲ್ಲಿ ಆತನ ವಿಳಾಸ ವಿಚಾರಿಸಿ ಅವನು ನೀಡಿದ ಮಾಹಿತಿಯಂತೆ ಪುತ್ತೂರಿನ ಮಹಿಳಾ ಠಾಣೆಗೆ ತಿಳಿಸಿದ್ದಾರೆ.